ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಸಂಜೆ 4 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಬೆಳಗ್ಗೆ ಎಲ್ಲ ಫುಲ್ಲು ಕೆಲಸ ಇತ್ತು. ಮಗನ ಸ್ಕೂಲು, ಕ್ಲಾಸು ಮತ್ತು ಅವನಿಗೆ ರಿವಿಷನ್ ಮಾಡಿಸ್ತಾಯಿದ್ರು. ಸೊ ಅದನ್ನು ಮತ್ತೆ ಹೇಳ್ಕೊಡ್ಬೇಕಾಗಿತ್ತು. ಸೊ ಅದೆಲ್ಲ ಇತ್ತು. ಸೊ ಅದರಿಂದ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಬೆಳಗ್ಗೆಯಿಂದನೇ. ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ. 8 ಗಂಟೆಗೆ ಎಲ್ಲ ಬಂದುಬಿಡ್ತಾರೆ ಆಫೀಸಿಂದ. ಸೊ ಮಗ ಮಲ್ಕೊಂಡಿದ್ದಾನೆ. ಸೊ ಇವಾಗ ಅದಕ್ಕೆ ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ಈ ವ್ಲಾಗಲ್ಲಿ ಒಂದು ರಿವ್ಯೂ ಕೊಡೋಣ ಅಂತ. ಝೆಪ್ಟೋದಲ್ಲಿ ನಾವು ವೆಜಿಟೇಬಲ್ಸ್ನ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿರೋದನ್ನ ರಿವ್ಯೂ ಕೊಡ್ತಾಯಿದ್ದೀನಿ. ಸೊ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಆದಮೇಲೆ ನೋಡಿ, ಅಲ್ಲೇ ಆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಅದನ್ನು ನೋಡಿ ಝೆಪ್ಟೋದು ವರ್ತಾ ಇಲ್ವಾ ಅಂತಲೂ ಹೇಳ್ತೀನಿ ಅದರಲ್ಲಿ. ಸೊ ಅದರದ್ದು ಒಂದು ನೋಡ್ಕೊಂಬನ್ನಿ, ಮತ್ತೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಝೆಪ್ಟೋದು ಬಂದುಬಿಟ್ಟು ಹೋಗ್ತಾ ಇದ್ದಾರೆ. ಈ ಥರ ಬ್ಯಾಗಲ್ಲಿ ಕೊಡ್ತಾರೆ ಅವರು. ಸೊ ಚೆಕ್ ಮಾಡಬೇಕು ಇವಾಗ ಏನೇನು ಬಂದಿದೆ ಅಂತ. ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಒಂದು ಇರಲಿಲ್ಲ. ಸೊ ತರೋಣ ಅಂತ ಹೇಳ್ತಾ ಇದ್ದೆ. ಸೊ ಅದಕ್ಕೆ ಝೆಪ್ಟೋ ಬಗ್ಗೆ ಕೇಳಿದ್ವಿ, ಅಡ್ವರ್ಟೈಸಲ್ಲೆಲ್ಲ ನೋಡಿದ್ವಿ. ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನು ಮಾಡಿದ್ವಿ. ಅದೇ ರೀತಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ, ರಿವ್ಯೂ ಕೊಟ್ಟಂಗೂ ಆಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯಿ ತೆಗೆದು ನಾನು ಚೆಕ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದೂ ಒಂದು ಟೈಟ್ ಸೀಲ್ ಮಾಡಿರ್ತಾರೆ. ಮತ್ತು ನಿಮಗೆ ಅದ್ರ ಮೇಲೆ ನೀವು ಬರೆದಿರ್ತಾರೆ, ಎಕ್ಸ್ಪೈರಿ ಡೇಟೂ ಬರೆದಿರ್ತಾರೆ ತರಕಾರಿ ಮೇಲೆ. ಸೊ ಅದು ಏನೋ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಇಷ್ಟು ದಿನದೊಳಗಡೆ ತರಕಾರಿನ ಯೂಸ್ ಮಾಡೋಕ್ಕಾಗಲ್ಲ. ಸ್ಟೋರ್ ಮಾಡಬೇಕು ಅನ್ನೋದು ನಾನು ತರಕಾರಿ ತರಿಸೋದು. ಸೊ ಈ ಥರ ಇತ್ತು. ಸೊ ಅದೊಂದು ಸ್ವಲ್ಪ ಡೌಟ್ ಇತ್ತು. ಬೆಂಡೆಕಾಯಿ ಅಷ್ಟಕ್ಕಷ್ಟೇ ಓಕೆ ಆಗಿತ್ತು. ತುಂಬ ಏನು ಅಷ್ಟು ತುಂಬ ಓಕೆ ಫ್ರೆಶ್ ಇದೆ ಅಂತ ಹೇಳೋಕ್ಕಾಗ್ತಾಯಿರಲಿಲ್ಲ. ಕ್ಯಾಬೇಜು ಅಷ್ಟೇ ಹೋಪ್ಲೆಸ್ ಆಗಿತ್ತು, ಚೆನ್ನಾಗಿರಲಿಲ್ಲ. ಬಟ್ ಇದು ಪಿಯರ್ಸ್ ಫ್ರೂಟು, ಇದು ಸಖತ್ತಾಗಿತ್ತು. ಬೀನ್ಸ್ ತೊಗೊಂಡಿದ್ದೆ. ಬೀನ್ಸೂ ಚೆನ್ನಾಗಿದೆ. ಬೀನ್ಸು ಫ್ರೆಶ್ ಆಗಿ ಚೆನ್ನಾಗಿದೆ. ಆಮೇಲೆ ಹಿಂಗೆ ಒಂದೊಂದೇ ಹಸ್ಬೆಂಡೆಲ್ಲ ತೆಗ್ದು ತೋರಿಸ್ತಾಯಿದ್ರೆ ನಾನು ಒಂದೊಂದೇ ತೋರಿಸ್ತಾ ಇದ್ದೀನಿ. ಬೀನ್ಸು 2 ಪ್ಯಾಕೆಟ್ ಬಂದಿದೆ. ನಾನು ಕಾಲು kg 2 ಸತಿ ಆರ್ಡ್ರ್ ಮಾಡಿದ್ದೆ. ಸೊ 2 ಪ್ಯಾಕೆಟ್ ಬಂದಿದೆ. ಆಮೇಲೆ ಇದಕ್ಕೆ ಆಮೇಲೆ ಸೌತೆಕಾಯಿ ತರಿಸಿದೆ. ಸೌತೆಕಾಯಿ ತುಂಬ ಚೆನ್ನಾಗಿತ್ತು. ಯಾವುದೇ ರೀತಿ ವಿಷ ಅದು ಇರಲಿಲ್ಲ, ಬೆಂಡ್ ಆಗೋದು ಅದು ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಆಮೇಲೆ ಕ್ಯಾಪ್ಸಿಕಾನ್ 3, ಅದು ಚೆನ್ನಾಗಿತ್ತು. ಜೋಳ ಇದು ಅಷ್ಟೇ ತುಂಬ ಫ್ರೆಶ್ ಆಗಿತ್ತು, ಇದು ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಅಂದರೆ ಕುಕುಂಬರ್ ತೊಗೊಂಡೆ. ಸಾಂಬಾರು ಇದು ಕಾಲಿಫ್ಲವರು, ಇದು ಬಂದುಬಿಟ್ಟು ಹೋಪ್ಲೆಸ್. ಇದನ್ನು ಅಷ್ಟೇ ಫುಲ್ಲು ಹುಳ ಇತ್ತು. ಚಿಕ್ಕ ಸಣ್ಣ ಹುಳ, ಕ್ಲೀನ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಹುಳ ಇತ್ತು. ಬಿಸಾಕಿತ್ತಾಯಿತ್ತು ಅದು ನಾನು. ಆಮೇಲೆ ಹಸಿಮೆಣ್ಸಿನ್ಕಾಯಿ ತೊಗೊಂಡು, ಅದು ಚೆನ್ನಾಗಿತ್ತು. ಆಮೇಲೆ ಬಿಸಿಲಿತ್ತು ಅಂದ್ಬಿಟ್ಟು ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದೆ. ಸೊ ಐಸ್ ಕ್ರೀಮು ಬಾಸ್ಕಿನ್ ರಾಬಿನ್ಸ್ ಒಂದು ಆಫರ್ ಇತ್ತು. ಸೊ ಅದಕ್ಕೆ ತೊಗೊಂಡೆ. ಜಸ್ಟ್ 30 ರೂಪೀಸ್ ಇತ್ತು. ಅದಕ್ಕೆ ಅದು ತೊಗೊಂಡೆ. ತೊಗೊಂಡೆ. ಕರ್ಬೂಜನೂ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು. ಮತ್ತು ಆಮೇಲೆ ಇನ್ನೇನು ತೊಗೊಂಡೆ, ಆಲೂಗಡ್ಡೆ ತೊಗೊಂಡೆ. ಸೊ ಹಸ್ಬೆಂಡ್ ಒಂದೊಂದೇ ಕೊಡ್ತಾಯಿದ್ದೆ. ಸೊ ಒಂದೊಂದೇ ನಾನು ಮಾಡ್ತಾಯಿದ್ದೀನಿ. ಆಮೇಲೆ ಇದು ಒಂದು ಹಣ್ಣಿದು ಬ್ಯಾಳ್ದಣ್ಣು, ಇದು ಒಂದು 2 ತೊಗೊಂಡೆ. ನನಗೆ ತುಂಬ ಇಷ್ಟ. ಸೊ ಕಾಣಿಸ್ತು ಅಂತ ನಾನು ತೊಗೊಂಡ್ಬಿಟ್ಟೆ. ಆಮೇಲೆ ಇವಾಗ ಇನ್ನೊಂದು ಹಣ್ಣು ತೊಗೊಂಡಿದ್ದೆ, ಗೋವಾ ಅಂದರೆ ಸೇಪೆಕಾಯಿ, ದಪ್ಪಕ್ಕೆ ತಾಯಿ ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ತೊಗೊಂಡೆ. ಇದು ಅಷ್ಟೇ ಸ್ವೀಟಾಗಿ ರೆಡ್ ಕಲರ್ ಗೋವಾ, ಇದು ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಸಾಂಬಾರು ಸೌತೆಕಾಯಿ ಸಣ್ಣದೇ ಬೇಕಾಗಿತ್ತು, 1 ಟೈಮ್ಗೆ ಆಗುವಷ್ಟು. ಇದು ಚೆನ್ನಾಗಿದೆ, ಇದು ಫ್ರೆಶ್ ಆಗಿದೆ. ಸೊ ಇಷ್ಟು ತರಕಾರಿ ತೊಗೊಂಡು ಒಂದು 2 ಐಸ್ ಕ್ರೀಮ್ ತೊಗೊಂಡಿದ್ದು. ಫ್ರೂಟ್ಸು ಸ್ವಲ್ಪ ತೊಗೊಂಡಿದ್ದೆ. ಫ್ರೂಟ್ಸ್ ಎಲ್ಲ ವರ್ತಾಗಿದೆ. ವೆಜಿಟೇಬಲ್ ಕಾಲಿಫ್ಲವರ್ ಚೆನ್ನಾಗಿಲ್ಲ, ಕ್ಯಾಬೇಜು ಚೆನ್ನಾಗಿಲ್ಲ, ಇದು ಬೆಂಡೆಕಾಯಿ ಅಷ್ಟೇ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಮಿಕ್ಕಿದ ವೆಜಿಟೇಬಲ್ಸ್ ಚೆನ್ನಾಗಿದೆ. ಸೊ ಅದು ಎಲ್ಲನೂ ಓವರಾಲ್ ಓಕೆ ಆಗಿದೆ. ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ. ಬಿಗ್ ಬಾಸ್ಕೆಟ್ ಕಂಪೇರ್ ಮಾಡಿ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ಬಿಗ್ ಬಾಸ್ಕೆಟೇ ವರ್ತು ಅಂತ ಹೇಳ್ತೀನಿ. ಸೊ ನೋಡಿ ಮಾಡಿ ತೊಗೊಳ್ಳಿ ಅಷ್ಟೇ. ನೋಡ್ಕೊಂಡ್ಬಂದ್ರಲ್ಲ, ತುಂಬ ಸಣ್ಣ ವ್ಲಾಗು ಇವತ್ತು ಮಾಡ್ತಾ ಇರೋದು. ಯಾಕಂದರೆ ತುಂಬ ಲೇಟಾಗಿ ಶುರು ಮಾಡಿದ್ದೀನಿ ವ್ಲಾಗು. ಅದಕ್ಕೋಸ್ಕರ ಅಡುಗೆ ರೆಸಿಪೀಸು ಆ್ಯಡ್ ಮಾಡ್ಬೋದಾಗಿತ್ತು, ಬಟ್ ಎಡಿಟಿಂಗ್ ಏನೂ ಮಾಡಿಲ್ಲ. ಸೊ ಅದನ್ನು ಹಾಗೆ ಇಟ್ಟಿದ್ದೀನಿ. ಸೊ ಅಡುಗೆ ಏನು ಅಂದರೆ ಎಲೆಕೋಸು ಬಸ್ಸಾರು ಮಾಡಿದ್ದೆ. ಹಸ್ಬೆಂಡ್ 8 ಗಂಟೆಗೆ ಬರ್ತಾರೆ. 8 ಗಂಟೆಗೆ ಬಂದಾಗ ಮುದ್ದೆ ಮಾಡಬೇಕು. ಮಗನಿಗೆ ಒಂದು ಸ್ವಲ್ಪ ಹೊತ್ತಲ್ಲಿ ಎಬ್ಬರಿಸ್ಬಿಟ್ಟು ಊಟ ಮಾಡಿಸ್ಬೇಕು. ಇನ್ನು 4:15. ಸೊ ಎದೊಳ್ಳಿ ನಿಧಾನಕ್ಕೆ ಅಂತ ಬಿಟ್ಟಿದ್ದೀನಿ. ಸ್ವಲ್ಪ ಫುಲ್ಲು ಆಟ ಆಡಿ ಸಾಕಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ.
ಇಷ್ಟೇ. ಮತ್ತು ಇವತ್ತಷ್ಟೇ ತುಂಬ ಸಿಂಪಲ್ ಕೆಲಸ ಇದೆ. ಸ್ವಲ್ಪ ಅಡುಗೆ ಮನೆದು ಅದು ಮಾಡಬೇಕು, ಸ್ವಲ್ಪ ಅಲ್ಲೆಲ್ಲ ಒರೆಸ್ಬೇಕು, ಅದೊಂದು ಒರೆಸ್ಬಿಟ್ರೆ ಎಲ್ಲ ಆಯಿತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಅದು ಆ್ಯಕ್ಚುಲಿ ಝೆಪ್ಟೋ ಬಗ್ಗೆ ಹೇಳೋಣ ಅಂತ ನಾನು ರಿವ್ಯೂ ಕೊಡೋಣ ಅಂತ ಮಾಡಿತ್ತು. ನಾವು ನೋಡೋಣ, ಝೆಪ್ಟೋ ಅಂತ ಹೊಸದು ಬಂದಿದೆಯಲ್ಲ, ವೆಜಿಟೇಬಲ್ಸ್ ತೊಗೊಂಡು ನೋಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಮನೆಯಲ್ಲ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು. ಸೊ ಈಚೆನೇ ತೊಗೊಂಬರೋಣ, ಬಿಗ್ ಬಾಸ್ಕೆಟಲ್ಲೇ ತೊಗೊಳ್ಳೋದು. ಬಿಗ್ ಬಾಸ್ಕೆಟಲ್ಲೇ ನಾನೇನಾದ್ರು ಆನ್ಲೈನಲ್ಲಿ ತೊಗೊತೀನಿ ಅಂದರೆ ವೆಜಿಟೇಬಲ್ಸು ಫ್ರೂಟ್ಸ್ ಏನಾದರೂ ನಾನು ಬಿಗ್ ಬಾಸ್ಕೆಟಲ್ಲಿ ಮಾತ್ರ ತೊಗೊಳ್ಳೋದು. ಸೊ ಇದು ಹೊಸ್ದಾಗಿ ಬಂದಿತ್ತಲ್ಲ, ಅದನ್ನು ನೋಡೋಣ ಅಂದ್ಬಿಟ್ಟು ನಾವು ತುಟಿ ಎಲ್ಲ ಹೊಡ್ಕೊಂಬಿಟ್ಟಿದೆ. ಅದನ್ನು ನೋಡೋಣ ಅಂದ್ಬಿಟ್ಟು ಸ್ವಲ್ಪ ತರಿಸಿದ್ವಿ, ನೋಡೋಣ ಹೇಗಿರುತ್ತೆ ವೆಜಿಟೇಬಲ್ಸ್ ಅಂತ. ನನಗೆ ಕೇಳಿದ್ರೆ ಬಿಗ್ ಬಾಸ್ಕೆಟ್ಗೂ ಹೋಲಿಸಿದ್ರೆ ಝೆಪ್ಟೋ ಅಷ್ಟು ಇಷ್ಟ ಆಗಿಲ್ಲ. ಬಿಗ್ ಬಾಸ್ಕೆಟ್ ಬೆಟರ್, ಅದಷ್ಟು ಬೆಟರ್ ಏನು, ಬಿಗ್ ಬಾಸ್ಕೆಟ್ ಇಸ್ ಗುಡ್. ನಂಗೆ ಬಿಗ್ ಬಾಸ್ಕೆಟ್ ಜಾಸ್ತಿ ಇಷ್ಟ ಆಗೋದು. ಮಗ ಎದ್ದಾಗ ಕರೀತಾ ಇದ್ದಾನೆ, ನಿಮಿಷ. ಮತ್ತು ತಿರ್ಗಾ ಮಲ್ಕೊಂಡವನು ಹಂಗೆ ನಿದ್ದೆಯಲ್ಲಿ ಒಂದೊಂದ್ಸತಿ ಎದ್ದೊಳ್ತಾನೆ. ನಾನು ಇದೀನ ಇಲ್ವ ಅಂತ ಚೆಕ್ ಮಾಡ್ಕೋತಾ ಇರ್ತಾನೆ ಹಾಗೆ ಅವನು. ಸೊ ಅದೇ ಝೆಪ್ಟೋದಲ್ಲಿ ಹೇಳ್ಬೇಕಂದ್ರೆ ಅದು ಅಷ್ಟೇನು ಬರ್ತಿಲ್ಲ ಅನ್ನಿಸ್ತು. ಬಟ್ 10 ಮಿನಿಟ್ಸಲ್ಲಿ ನಿಮಗೆ ಗ್ರೋಸರಿ ಕೊಡ್ತಾರೆ. ಗ್ರೋಸರಿಯಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ಏನೇನಲ್ಲಿ ಲಿಸ್ಟ್ ಇರುತ್ತೆ, ಸೊ ಅದನ್ನು ನೋಡ್ಕೊಂಡು ನೀವು ಮಾಡ್ಬೋದು. ಆ್ಯಂಡ್ ಇದು ಬ್ಯಾಂಗ್ಳೂರಲ್ಲಿ ಲಿಮಿಟೆಡಲ್ಲಿ ಏರಿಯಾ ಸರ್ವ್ ಮಾಡ್ತಾಯಿದ್ದಾರೆ, ಅಂದರೆ ಸರ್ವಿಸ್ ಕೊಡ್ತಾಯಿದ್ದಾರೆ. ಸೊ ನೀವು ಅದನ್ನು ನೋಡ್ಕೊಂಡು ಮಾಡ್ಬೋದು. ಒನ್ ಟೈಮ್ ತೊಗೊಬೋದು. ವೆಜಿಟೇಬಲ್ಸ್ ಅಷ್ಟೊಂದೇನು ವರ್ತಿಲ್ಲ ಅಂದರೆ ಕೆಲವು ವೆಜಿಟೇಬಲ್ಸ್ ಚೆನ್ನಾಗಿಲ್ಲ, ಕೆಲವು ವೆಜಿಟೇಬಲ್ಸ್ ಚೆನ್ನಾಗಿದೆ. ಫ್ರೂಟ್ಸ್ ತೊಗೊಂಡಿದ್ವಿ, ಮಸ್ಕ್ ಪಲ್ಯನೆಲ್ಲ ತೋರಿಸಿದ್ನಲ್ಲ ಕ್ಲಿಪ್ಪಿಂಗ್ಸಲ್ಲಿ, ಫ್ರೂಟ್ಸ್ ಎಲ್ಲ ಚೆನ್ನಾಗಿದೆ, ಸ್ವೀಟಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಬಟ್ ವೆಜಿಟೇಬಲ್ಸು ನನಗೆ ಎಲೆಕೋಸು, ಹೂಕೋಸು ತುಂಬ ಕೆಟ್ಟದಾಗಿತ್ತು. ಅದು ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ, ಮರ್ತು ಹೋದೆ ಅದ್ರದ್ದು, ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ಅದೊಂದು, ಮತ್ತು ಇನ್ನೊಂದು ಎಕ್ಸ್ಪೈರಿ ಡೇಟ್ ಹಾಕ್ಬಿಟ್ಟಿರ್ತಾರೆ ಅದ್ರ ಮೇಲೆ, ಅದೊಂದು ಡಿಸ್ಅಡ್ವಾಂಟೇಜು. ಅಷ್ಟು ದಿನದೊಳಗಡೆ ನಾವು ಯೂಸ್ ಮಾಡಿಬಿಡ್ಬೇಕು, ಅದಿದೆ. ಸೊ ಝೆಪ್ಟೋ ಓಕೆ. ಗ್ರಾಸರಿ ತೊಗೊಬೋದು, ಗ್ರಾಸರೀಸ್ಗೆಲ್ಲ ನೀವು ಟ್ರೈ ಮಾಡ್ಬೋದು. ಇವಾಗ ಸಡನ್ನಾಗಿ ಏನಾದರೂ ಬೇಕು ಅಂತ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. 10 ಮಿನಿಟ್ಸಲ್ಲಿ ಕರೆಕ್ಟಾಗಿ 10 ಮಿನಿಟ್ಸಲ್ಲಿ ಬರ್ತಾರೆ. ನಾವು ಆರ್ಡ್ರ್ ಮಾಡಿ 10 ಮಿನಿಟ್ಸ್ ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಬಿಡೋ ಅಷ್ಟೆಲ್ಲ ಬಂದುಬಿಟ್ಟಿತ್ತು. ಅಷ್ಟು ಸರ್ವಿಸ್ ಕ್ವಿಕ್ಕಾಗಿದೆ. ಓಕೆ ಆಗಿದೆ, ಬ್ಯಾಡ್ ಅಂತ ಹೇಳಲ್ಲ, ಚೆನ್ನಾಗಿದೆ. ಕೆಲವು ವೆಜಿಟೇಬಲ್ಸ್ ನನಗೆ ಇಷ್ಟ ಆಗಿಲ್ಲ. ಫ್ರೂಟ್ಸ್ ಎಲ್ಲ ಚೆನ್ನಾಗಿತ್ತು, ಸ್ವೀಟಾಗೂ ಇತ್ತು, ಏನೋ ಅಂತ ಹಾಳಾಗಿರೋದು ಏನೂ ಇರಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಸೊ ನೀವು ಟ್ರೈ ಆನ್ ಮಾಡ್ಬೋದು, ಚೆನ್ನಾಗಿದೆ. ಸೊ ಅಷ್ಟೇ ಇವತ್ತಿನ ವ್ಲಾಗು, ಒಂದು ಡೈಲಿ ವ್ಲಾಗು ಮತ್ತು ಒಂದು ಪ್ರಾಡಕ್ಟ್ ರಿವ್ಯೂ ಅಂದರೆ ಒಂದು ಆ್ಯಪ್ ಬಗ್ಗೆ, ಹೊಸ ಆ್ಯಪ್ ಬಗ್ಗೆ. ಸೊ ಯಾರ್ಯಾರು ಟ್ರೈ ಮಾಡಿದ್ದೀರಾ ಟ್ರೈ ಮಾಡ್ಬೋದು. ಮತ್ತು ವೆಜಿಟೇಬಲ್ಸ್ ನೋಡ್ಕೊಂಡು ತೊಗೊಳ್ಳಿ, ಅಷ್ಟೇ ಇವತ್ತಿನ ವ್ಲಾಗು. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಇಲ್ಲ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ. ಅಲ್ಲಿ ಒಟ್ಟಿಗೆ ಬಾಯ್. ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಓಕೆ, ಬಾಯ್.